ಉಳ್ಳಾಲ ಕೋಟೆಪುರದ್ದು ಕುಡ್ಲ ಬೋಳಾರನ್ನು ಸಂಪರ್ಕಿಸಾವುನ ಸೇತುವೆಗೂ ಯೋಜನೆಲು ಆಗುಂದುಂಡು. ಕುಡ್ಲ ಚೆರ್ವತ್ತೂರು ಸಂಪರ್ಕಗೂ ಬದಲಿ ಸಾಧಿದ ಯೋಜನೆ ಭಾಗವಾದ ಈ ತಾದಿ ಸೇತುವೆ ನಿರ್ಮಾಣ ಆಯರೆ ಉಂಡು. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಯುಟಿ ಖಾದರ್ ಬೊಕ್ಕ ಲೋಕೋಪಯೋಗಿ ಇಲಾಖೆದ ರಾಜ್ಯ ಕಾರ್ಯದರ್ಶಿ ಶ್ರೀ ಕೃಷ್ಣ ರೆಡ್ಡಿ ಈ ಜಾಗೆಗೂ ಬುಧವಾರ ಕಾಂಡೆ ಭೇಟಿ ಕೊರ್ದು ಪರಿಶೀಲನೆ ನಡಪಾಯರು. ಉಳ್ಳಾಲ ಕೋಟೆಪುರ ಜಾಗೆಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಯುಟಿ ಖಾದರ್ ರಾಜ್ಯ ಮಟ್ಟದ ಅಧಿಕಾರಿಗಳ ಒಟ್ಟಿಗೆ ಬುಧವಾರ ಕಾಂಡೆ ಭೇಟಿ ಕೊರಿಯರು. ಉಳ್ಳಾಲ ಕೋಟೆಪುರದ ಕುಡ್ಲದ ಬೋಳಾರ ಮುಟ್ಟ ನೇರ ಸಂಪರ್ಕ ಸೇತುವೆಲದ ಯೋಜನೆಗೂ ಜಾಗೆ ಪರಿಶೀಲನೆ ನಡಪಾಯರು. ಇದ್ರ ಆಕ್ಚುಲಿ ಫೋಟೋಗಳು ನಾನು ಈ ಸಮ್ಮರ್ ಸೈಡ್ ಹೋಗಿ ಫೋಟೋಸ್ ಹಾಕಿದ್ದೇನೆ. ಹಳೆ ವೆಸ್ಟ್ ಕೋಸ್ಟ್ ರೋಡ್ ಅಂತ ಹಿಂದೆ ಸರ್, ಅದರಲ್ಲೆಲ್ಲ ಬಾರ್ಜ್ ಈ ಕಡೆಯಿಂದ ಕಾಸರಗೋಡು ಲಾಂಗ್ ರನ್ನಲ್ಲಿ ವೆರಿ ಯೂಸ್ಫುಲ್ ಆಗುತ್ತೆ. ವೆಸ್ಟ್ ಕೋಸ್ಟ್ ರೋಡ್ ಎಂಟೈರ್ ಸಿಟಿ ನಮಗೆ ಈಗ ಈ ಕಡೆ ಮಾತ್ರ ಅಲ್ಲ, ಎಂಟೈರ್ ಮಂಗಳೂರು ಮತ್ತು ಎಂಟೈರ್ ಜಿಲ್ಲೆಗೆ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇದಾಗುವಂಥದ್ದು. ಮತ್ತು ಸೆಕೆಂಡ್, ಇದು ನಿಮ್ಮ ಇದಾಗುವ ಡಿಪೇರ್ ಎಷ್ಟು ದಿವಸ ಬೇಕು ಡಿಪೇರ್ ಆಗಲಿಕ್ಕೆ? ಈಗ ಡಿಪೇರ್ ತಮ್ಮ ರೂಲಲ್ಲಿ ಮಾಡ್ಬೇಕು ಸರ್. ಕರೆಕ್ಟಾಗಿ ಡಿಪೇರ್ ಮಾಡೋದು ತುಂಬ ಹೌದು ಲೈನ್ ಎಸ್ಟಿಮೇಟ್ ಮಾಡಿ. ಈಗ ಇವ್ರಿಗೆ ಸ್ವಲ್ಪ ಐಡಿಯಾ ಇದೆ, ಫೌಂಡೇಶನ್ಸ್ ಏನು ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿ ಹತ್ತಂದೆ ಬದಲಿ ತಾದಿಯಾದ ಕುಡ್ಲರ್ದು ಚೆರ್ವತ್ತೂರು ಮುಟ್ಟ ತಾದಿ ನಿರ್ಮಾಣದ ಯೋಜನೆಲು ಆವೊಂದುಂಡು. ಇದಕ್ಕೆ ಪೂರಕ ಆದ ಕುಡ್ಲ ಬೋಳಾರದ್ದು ಕೋಟೆಪುರದು ಸಂಪರ್ಕ ಸೇತುವೆ ಆಂಡ ಉಳ್ಳಾಲ ಕೇರಳಗ ಪೋಪಿನಕ್ಲಿಗೂ ದಿಂಜ ಮುಟ್ಟದ ತಾದಿ ಆಯ್ಲಕ ಆಪುಂಡು. ಈ ತಾದಿ ಬೊಕ್ಕ ಸಂಪರ್ಕ ಸೇತುವೆ ಯೋಜನೆದ ಬಗೆಟ್ ಅಧಿಕಾರಿಗಳ ಪಾತ್ರಕತೆ ನಡಪಾಯಿನ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಯುಟಿ ಖಾದರ್ ಉಳ್ಳಾಲ ಕುಡ್ಲನ್ನು ಸಂಪರ್ಕಿಸರೆ ಬದಲಿ ತಾದಿ ನಿರ್ಮಾಣ ಆಪ್ನಿ ಮಾತ್ರ ಅತ್ತಂದೆ ದಿಂಜ ಕೈತಲ್ದ ತಾದಿ ತಿಕ್ಕಿಲಕ ಆಪುಂಡು ಪಣದು ಸೇತುವೆ ನಿರ್ಮಾಣದ ಬಗೆಟ್ ಪೊಲಪೊರಿಯರು. ನ್ಯಾಷನಲ್ ಆಗುವ ಮುಂಚೆ ಮಂಗಳೂರಿಂದ ಇವತ್ತು ಕೇರಳ ಪ್ರದೇಶಕ್ಕೆ ಮತ್ತು ತಲಪಾಡಿ ಪ್ರದೇಶ ಹೋಗುವಂಥ ಇವತ್ತು ಈ ರಸ್ತೆ ಮಂಗಳೂರು ಚೆರ್ವತ್ತೂರು ರಸ್ತೆ ಯಾವುದಿದೆಯಾ, ಬಹುಶಃ ಇಲ್ಲಿ ಒಂದು ಸೇತುವೆ ಇಲ್ಲದೆ ಇವತ್ತು ಸಂಪರ್ಕ ಕಡಿತಗೊಂಡಿದೆ. ಹಿಂದೆ ಇಲ್ಲಿಯ ಬಹುಶಃ ಬೋಟ್ ಮುಖಾಂತರ ಬಾರ್ಜ್ ಮುಖಾಂತರ ಬಂದು ಎಲ್ಲ ವಾಹನಗಳು, ಎಲ್ಲ ವ್ಯಾಪಾರವು ಮತ್ತು ಎಲ್ಲ ಮೀನುಗಾರಿಕೆಯು ಬಹುಶಃ ಈ ಪ್ರದೇಶದಲ್ಲಿ ಆಗ್ತಿದ್ದದು ನಮ್ಮ ಎಲ್ಲ ಹಿರಿಯರು ನಮಗೆ ಹೇಳಿದಂಥ ಒಂದು ವಿಚಾರ. ಈ ಒಂದು ಪ್ರದೇಶ ಅಭಿವೃದ್ಧಿಪಡಿಸಬೇಕಂತೇಳಿ ನಾನು ಜನಪ್ರತಿನಿಧಿ ಚರ್ಚೆ ಮಾಡಿದ್ದೇನೆ. ನಾನು ಈ ಬಗ್ಗೆ ನಮ್ಮ ಲೋಕೋಪಯೋಗಿ ಸಚಿವರಾದಂಥ ರೇವಣ್ಣವ್ರ ಹತ್ರ ನಮ್ಮ ಈ ವಿಚಾರಣೆ ಹೇಳಿದಾಗ ತಕ್ಷಣವೇ ನಿಮ್ಮ ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಗೆ ಏನೆಲ್ಲ ಬೇಕಾ ಅದನ್ನೆಲ್ಲ ನೀವು ಕಾರ್ಯರೂಪಕ್ಕೆ ತರುವಂಥ ಪ್ಲ್ಯಾನ್ ಮಾಡಿ ಅದಕ್ಕೆ ಎಷ್ಟು ಅನುದಾನ ಬೇಕು ನಾನು ಬಿಡುಗಡೆ ಮಾಡ್ತೇನೆ ಅಂತ ತಾವು ಕೂಡ ಇವತ್ತು ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವತ್ತು ಸೆಕ್ರೆಟರಿ ಜೊತೆ ಕೂಡ ಮಾತಾಡಿದರು. ಸೆಕ್ರೆಟರಿ ಹೇಳಿದ್ದಾರೆ ಇದು ದೊಡ್ಡ ಮಟ್ಟದ ಒಂದು ಯೋಜನೆ ಆದಾಗ ನಾನು ಕೂಡ ಒಮ್ಮೆ ಹೋಗಿ ನೋಡಿ ಬರ್ತೇನೆ ಅಂತ ಹೇಳಿ ಯಾವ ರೀತಿ ತಮ್ಮ ಮಾತನ್ನು ಇವತ್ತು ಹೇಳಿದ್ದಾರೆ ರೇವಣ್ಣವರು ಮತ್ತು ಸೆಕ್ರೆಟರಿ ಅವರು. ಇವತ್ತು ಇದೇ ಸಮಯದಲ್ಲಿ ಬಂದು ಈ ಒಂದು ವಾಸ್ತವವನ್ನು ಇವತ್ತು ನೋಡ್ತಾ ಇದ್ದಾರೆ. ಅದರ ಮುಖಾಂತರ ನಮ್ಮ ಸೇತುವೆ ತಜ್ಞರಾದ ಶಿವಶಂಕರ್ ಅವರಿಗೆ DPR ಮಾಡಲಿಕ್ಕೆ ಕೂಡ ಅವರೊಂದು ಆದೇಶವನ್ನು ಇವತ್ತು ಕೊಟ್ಟಿದ್ದಾರೆ. ಜಾಗೆ ಪರಿಶೀಲನೆ ನಡಪಾಯಿನ ರಾಜ್ಯ ಲೋಕೋಪಯೋಗಿ ಇಲಾಖೆದ ಕಾರ್ಯದರ್ಶಿ ಶ್ರೀ ಕೃಷ್ಣ ರೆಡ್ಡಿ ಸೇತುವೆ ನಿರ್ಮಾಣದ ಯೋಜನೆದ ವಿವರಣೆಯನ್ನು ಇಂದದ ನೀಲಿ ನಕ್ಷೆ ಅಂದಾಜು ಖರ್ಚು ವೆಚ್ಚದ ಬಗೆಟು ಸರ್ಕಾರಕ್ಕೆ ವರದಿ ಸಲ್ಲಿಸಾವ ಅವರದು ಬೊಕ್ಕ ದುಂಬುದ ಬೇಲೆ ನಡಪೆರ ಉಂಡು. ಸೇತುವೆ ನಿರ್ಮಾಣಡು ಪಳಗಿನ ಸರಿಸುಮಾರು ನೂದನೆ ಸೇತುವೆದ ಹಂತಡುಪ್ಪುನ ಶ್ರೀ ಶಿವಶಂಕರ್ಲ ನಮ್ಮೊಟ್ಟಿಗೆ ಉಳ್ಳೇರ್ಪಂಡು ತೆರಿಪಾಯರು. ಬೋಳಾರು ಬ್ರಿಡ್ಜ್ ಬಗ್ಗೆ ಸುಮಾರು 1 ವರ್ಷಗಳಿಂದ ಸಚಿವರು ಲೋಕೋಪಯೋಗಿ ಇಲಾಖೆಗೆ ಒತ್ತಾಯ ಮಾಡ್ತಿದ್ದರು. ಈ ಹಿಂದಿನ ತಿಂಗಳು ಒಂದು ಅನೌಪಚಾರಿಕ ಸಭೆಯಲ್ಲಿ ಮಾನ್ಯ ಲೋಕೋಪಯೋಗಿ ಸಚಿವರಾದ ರೇವಣ್ಣ ಸಾಹೇಬರು ನೀವು ಸೈಟ್ ನೋಡ್ಕೊಂಡು ಬಂದುಬಿಡಿ, ಯಾಕಂದರೆ ಅದು ಮೇಜರ್ ಪ್ರಾಜೆಕ್ಟ್ ಇರೋದ್ರಿಂದ ಸಮಗ್ರವಾಗಿ ಅದು ಮಾಡೋಣ ಅಂತ ಅವರು ಆದೇಶ ಮಾಡಿರೋ ರೀತಿಯ ನಾನು ಇವತ್ತು ಬಂದಿದ್ದೀನಿ. ನನ್ನ ಜೊತೆಯಲ್ಲಿ ಶಿವಕುಮಾರ್ ಅವರು ಕೂಡ ಇದ್ದಾರೆ, ಸೇತುವೆ ವಿಚಾರದಲ್ಲಿ ನುರಿತ ತಜ್ಞರಾಗಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಬಂದಿದ್ದೀನಿ. ಸೊ ಈ ಸದ್ಯಕ್ಕೆ ನಾವು ಈ ಒಂದು ಮೊದಲನೇದಾಗಿ DPR ಮಾಡ್ತೀವಿ ಯೋಜನಾ ವರದಿಯನ್ನು. ನಂತರ ಇದನ್ನು ಯಾವ ಥರ ಈ ಪ್ರಾಜೆಕ್ಟ್ನ ತೊಗೊಳ್ಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ.
ರಾಜ್ಯ ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳು ಕಾಂಗ್ರೆಸ್ನ ಸ್ಥಳೀಯ ಪ್ರಮುಖರು ಈ ಪೊರ್ತೋಟುಗೆ ಇದ್ದರು.